ನಮಸ್ಕಾರ ಫ್ರೆಂಡ್ಸ್, ಇವತ್ತೊಂದು ಹೊಸ ವಿಷಯ ಕುರಿತು ನಾವು ಚರ್ಚೆ ಮಾಡ್ತಿದ್ದೇವೆ. ಅದೇನಪ್ಪಾ ಅಂದ್ರೆ ಮೀಲಿಯಾ ಮಾಫಿಯಾ ಅಂದ್ರೆ ಹೆಬ್ಬೇವಲ್ಲಿ ಆಗಿರೋ ಮೋಸಗಳು, ಹೆಬ್ಬೇವಲ್ಲಿ ಮಾಡಿರುವ ತಪ್ಪುಗಳನ್ನ ಇವತ್ತು ತಿಳ್ಕೊಳ್ಳೋಣ. ಅದನ್ನ ಹೇಗೆ ನಾವು ಸರಿಪಡಿಸಬಹುದು, ಒಂದೇದು ಅದ್ ತಪ್ಪು ಆಗಿದ ಕಾರಣ ಏನಂತ ತಿಳ್ಕೊಳ್ಳೋಣ. ಅಂತ ತಪ್ಪು ಮುಂದೆ ನಮ್ಮ ರೈತರಿಗೆ ಆಗ್ಬಾರ್ದು ಅನ್ನೋದೇ ನಮ್ದು ಒಂದು ಉದ್ದೇಶ. ಹಾಗಾಗಿ ನಾವು ಈ ವಿಡಿಯೋ ಮಾಡ್ತಾ ಇದ್ದೇವೆ. ನಮ್ಮ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಹೆಬ್ಬೇವಲ್ಲಿ ಆಗಿರೋ ಸ್ಕ್ಯಾಮ್ ತಿಳ್ಕೊಬೇಕು ಫ್ರೆಂಡ್ಸ್. ಯಾಕೆ ಇದು ಸ್ಕ್ಯಾಮ್ ಆಯಿತು, ಯಾಕೆ ರೈತರು ಇದರಲ್ಲಿ ಮೋಸ ಹೋಗ್ತಿದ್ದಾರೆ, ಮೋಸ ಆಯಿತು ಅಂತಂದರೆ ಕಂಪ್ನಿಗಳು, ಎಂಥ ಕಂಪ್ನಿಗಳು, ಪ್ಲೌಡ್ ಇಂಡಸ್ಟ್ರಿ ಇರ್ಬೋದು, ಫರ್ನಿಚರ್ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿದವ್ರು ಇರ್ಬೋದು, ಯಾರು ಹೆಬ್ಬೆ ಪರ್ಚೇಸ್ ಮಾಡ್ತಿದ್ದಾರಲ್ಲ, ಒಂದು ಘೋಷಿಸ್ತಾರೆ ಏನಂತ, ನಮಗೆ ರಾ ಮೆಟೀರಿಯಲ್ 50,000 ಟನ್ ಬೇಕು ಪ್ರತಿ ದಿನಕ್ಕೆ, 1,000 ಟನ್ ಬೇಕು ಪ್ರತಿ ದಿನಕ್ಕೆ, ಹಾಗೆ ಹೀಗೆ ಅಂತೇಳಿ ಎಲ್ಲ ನರ್ಸರಿಯವ್ರಿಗೆ ಅವರು ಸೀಡ್ಸ್ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫ್ರೆಂಡ್ಸ್. ಯಾಕಂದರೆ ಎಲ್ಲ ನರ್ಸರಿಯಲ್ಲಿ ಅದರದ್ದು ಸೀಲಿಂಗ್ಸ್ ಹಂಚಲಿ ಅಂತೇಳಿ. ನರ್ಸರಿಯವ್ರಿಗೆ ಏನು ಬೇಕು, ಸೇಲ್ಸ್ ಬೇಕು. ಕಂಪ್ನಿಗೆ ಏನು ಬೇಕು, ರಾ ಮೆಟೀರಿಯಲ್ ಬೇಕು, ಅಂದರೆ ನಿಮ್ಮ ಎಂಡ್ ಪ್ರಾಡಕ್ಟ್ ಬೇಕು. ಬೇರೆಯವ್ರಿಗೆ ಏನು ಬೇಕು, ಒಂದು ಉದಾಹರಣೆ ಬೇಕು, ಅಂದರೆ ಹೊಲ ನೋಡೋಕೆ ಇರಬೇಕು. 10 ಮಾಡೆಲ್ ಫಾರ್ಮ್ ಮಾಡ್ತಾರೆ. ಇಲ್ಲಿ ಬಂದು ನೋಡ್ಬೋದು ರೈತರು ಹೇಗೆ ಬೆಳೀತಾ ಇದೆ ಒಂದು ವರ್ಷಕ್ಕೆ ಇದು ಅಂತೇಳಿ. ಎಲ್ಲ ರೈತರು ಅದನ್ನ ನೋಡಿ ಇದಕ್ಕೆ ಒಂದು ಲಾಭ ಇದೆ ಅಂತೇಳಿ ತಮ್ಮ ಹೊಲದಲ್ಲಿ ತೊಗೊತಾರೆ. ಈಗ ನರ್ಸರಿಯವ್ರು ಏನು ಮಾಡ್ತಾರೆ, ಇದರಲ್ಲಿ 10x10 ರೆಕಮೆಂಡ್ ಮಾಡಿದರೆ 8x8 ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಬ್ಬನು ಹೇಳ್ತಾನೆ 6x7 ಅಂತೇಳಿ. ನೀವು ಎಲ್ಲರೂ ನೋಡ್ತಾ ಇರೋ ಪ್ಲಾಂಟೇಶನ್ಸ್ 2 ವರ್ಷ 3 ವರ್ಷದ ಸಾಮಾನ್ಯವಾಗಿ ನೀವು ಹಾಕುವಾಗ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಅದನ್ನೇ ನೋಡಿ ಎಲ್ಲರೂ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. 7x7 ಹಾಕಿದ್ದಾರೆ, ಭಾರಿ ಹೈಟ್ ಹೋಗಿದ್ದಾವೆ, ಭಾರಿ ಯಾರ್ದು ಗಿಡಗಳು ಯಾವುದೇ ರೈತಂದು ವಿಡ್ತ್ ಬಂದಿರೋದಿಲ್ಲ, ಸುತ್ತಳತೆ ಬಂದಿರೋದಿಲ್ಲ. ಆದರೂ ಎಲ್ಲರೂ ನಂಬಿದ್ರು. ಇವಕ್ಕೆಲ್ಲ ಬ್ಯಾಕ್ ಬೋನ್ ಕಂಪ್ನಿ ಫಂಡ್ ಮಾಡುತ್ತೆ. ಕಂಪ್ನಿ ಏನು ಫಂಡ್ ಮಾಡುತ್ತೆ, ಪ್ರಮೋಷನ್. ಹೆಬ್ಬೆ ಬೇಕು ಅಂತೇಳಿ ತಗೊಳೋದಿಲ್ಲ, ಹೆಬ್ಬೆ ಬೇಕಂತ. ಈಗ ಎಲ್ಲರೂ ಹೆಬ್ಬೆ ಬೆಳೆದ ಮೇಲೆ ಅದರದ್ದು ಪ್ರೈಸ್ ಬೀಳುತ್ತೆ ಫ್ರೆಂಡ್ಸ್. ಪ್ರೈಸ್ ಬಿದ್ದಾಗ ರಾ ಮೆಟೀರಿಯಲ್ ಚೀಪ್ ಸಿಕ್ಕಾಗ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಕಂಪ್ನಿಗಳಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿರಲಾರ್ದೆ. ಓಕೆ, ನನಗೊಂದು ಫೋನ್ ರೆಡಿ ಮಾಡ್ಬೇಕಂತಂದ್ರೆ ಅದಕ್ಕೆ ಏನು ಸಾಮಾನು ಬೇಕು ನನಗೆ ಚೀಪಾಗಿ ಸಿಕ್ಕರೆ ನಾನು ಚೀಪಾಗಿ ಮಾರ್ಬೋದು. ಓಕೆ, ಬಟ್ ಮಾರೋದು ನನ್ನ ಚೀಪ್ ಇಲ್ಲ, ತಗೊಳೋದು ಮಾತ್ರ ಚೀಪು. ಹೀಗೆ ಕಂಪ್ನಿ ವರ್ಕ್ ಮಾಡುತ್ತೆ. ನಿಮ್ಮ ಮೆಟೀರಿಯಲ್ ಚೀಪಾಗಿ ತಗೊಳುತ್ತೆ, ಬಟ್ ವುಡ್ ಸೇಲ್ಸ್ ಏನು ಮಾಡುತ್ತೆ ಅಲ್ಲ, ಹೈ ಮಾಡುತ್ತೆ. ಇದೇ ಒಂದು ಹೆಬ್ಬೆಯಲ್ಲಿ ಆಗಿರೋ ಕಂಪ್ಲೀಟ್ ಸ್ಕ್ಯಾಮ್. ಎಲ್ಲ ಕಂಪ್ನಿಗಳು ನಿಮ್ಮ ಇದು ಮಾಡ್ತಾ ಇದ್ದಾರೆ. 7,000 10,000 15,000 ಒಂದು ಟನ್ನಿಗೆ ಅಂತ ಹೇಳಿದ್ರು. ಏನೂ ಅದು ಸಿಗ್ತಾ ಇಲ್ಲ. ಈವನ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅವ್ರು ಕೊಡ್ತಾ ಇಲ್ಲ ಫ್ರೆಂಡ್ಸ್. ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಬೋದು. ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಸಂಪರ್ಕಿಸಿ, ಹೆಲ್ಪ್ ಮಾಡ್ತೇವೆ ಫ್ರೆಂಡ್ಸ್. ಏನೂ ತೊಂದರೆ ಹೆದರ್ಬೇಕಂತಿಲ್ಲ. ಈಗ ಆಲ್ರೆಡಿ ಆಗಿದೆ. ಆಗಿರೋ ತಪ್ಪಿಗೆ ಹೇಗೆ ಕರೆಕ್ಷನ್ ಮಾಡ್ಬೇಕಂತ ಮುಂದಿನ ಈ ಪೂರ್ತಿ ವಿಡಿಯೋಲಿದೆ, ನೋಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಫ್ರೆಂಡ್ಸ್. ಮೀಲಿಯಾ ದುಬಿಯಾ ಅಂದ್ರೆ ಹೆಬ್ಬೇವು, ಎಲ್ಲರಿಗೂ ಗೊತ್ತಿರುವಂತ ಒಂದು ಮರ. ಇದು ಒಂದು ಸಾಫ್ಟ್ ವುಡ್, ಅಂದರೆ ಇದು ನಿಮ್ಮ ಗಟ್ಟಿ ಮರ ಅಲ್ಲ, ಇದು ಒಂದು ಸಾಫ್ಟ್ ಗಿಡ ಆಗಿ ಬರುತ್ತೆ. ಅಂದರೆ ಇದರ ಬಳಕೆ ಬಹಳ ಲಿಮಿಟೆಡ್ ಆಗಿ ಇರುತ್ತೆ ಫ್ರೆಂಡ್ಸ್. ಓಕೆ, ಈ ಕ್ರಾಪ್ ರೈತರು ಈಗ ಬೆಳಿಬೇಕೋ ಬೇಡ ಅನ್ನೋದು ತಿಳಿಯೋಣ ಫಸ್ಟ್. ಓಕೆ, ಏನಪ್ಪ ಹೆಬ್ಬೇವು ಅಂದ್ರೆ, ಹೆಬ್ಬೇವು ಒಂದು ಸಾಫ್ಟ್ ವುಡ್ ಆಗಿ ಇದು ಬಹಳ ಕಡಿಮೆ ಬಳಕೆಗೆ ಬರುವಂತ ಕಟ್ಟಿಗೆ. ಇದರ ಬಳಕೆ ಮ್ಯಾಚ್ ಬಾಕ್ಸ್ ಇರ್ಬೋದು, ಅಂದರೆ ಕಡ್ಡಿ ಪಟ್ಟಣ ಬಳಕೆ ಆಗ್ಬೋದು, ಇಲ್ಲ ಅಂದ್ರೆ ಫಿಲ್ಲರ್ ಪೌಡರ್ ಆಗಿ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಪೇಪರ್ ಇಂಡಸ್ಟ್ರಿಯಲ್ಲಿ ಪಲ್ಪ್, ಅಂದರೆ ಇದರದ್ದು ಜ್ಯೂಸ್ ಇಂದ ಪೇಪರ್, ಇದರದ್ದು ಫೈಬರ್ಸ್ ಇಂದ ನಮಗೆ ಪೇಪರ್ ಇಂಡಸ್ಟ್ರಿಯಲ್ಲಿ ಪೇಪರ್ ಮಾಡಕ್ ಬಳಕೆ ಆಗ್ಬೋದು. ಬಿಟ್ರೆ ಇದು ಯಾವುದೇ ತರದ್ದು ಫರ್ನಿಚರ್ ಆಗ್ಲಿ ಶೋ ಮೆಟೀರಿಯಲ್ ಆಗ್ಲಿ ಬಳಕೆ ಆಗೋದಿಲ್ಲ. ಹಾಗಾಗಿ ಈಗ ಈ 2020 ಅಂದ್ರೆ 2020ರಲ್ಲಿ ಹೆಬ್ಬೇವು ತಗೊಳೋದು ರೈತರಿಗೆ ಸೂಕ್ತವೋ ಇಲ್ಲ ನೋಡೋಣ. ಇಲ್ಲ ಫ್ರೆಂಡ್ಸ್, ಹೆಬ್ಬೇವು ತಗೊಳೋದು ರೈತರಿಗೆ ಸೂಕ್ತ ಅಲ್ಲ. ಯಾಕಂದ್ರೆ ಇದರದ್ದು ಮಾರ್ಕೆಟ್ ಸದ್ಯ ಮಟ್ಟಿಗೆ ಬಹಳ ಕುಸಿದಿದೆ. ಹಾಗಾಗಿ ನಾವು 2020ರಲ್ಲಿ ಇದನ್ನ ಯಾರಿಗೂ ತಗೋಬೇಡಿ ಅಂತಾನೆ ಸಜೆಸ್ಟ್ ಮಾಡ್ತಾ ಇರೋದು. ಓಕೆ, ಈಗ ನೋಡೋಣ ರೈತರಿಂದ ಆಗಿರೋ ತಪ್ಪುಗಳು, ಅಂದರೆ ಕಲ್ಟಿವೇಶನ್ ಪ್ರಾಕ್ಟೀಸ್ ಅಲ್ಲಿ ಮಾಡಿರುವ ತಪ್ಪುಗಳು ನೋಡೋಣ. ಒಂದೇ ತಪ್ಪು ರೈತರಿಂದ ಆಗಿರೋದಂದ್ರೆ ಸ್ಪೇಸಿಂಗ್ ಗಿಡಕ್ಕೆ ಕೊಟ್ಟಿರೋದು. ಈಗ ಸಾಮಾನ್ಯವಾಗಿ ಎಲ್ಲ ರೈತರು 6x6, 8x8, 9x9 ಆರ್ 10x10 ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಇಷ್ಟೇ ಕೊಟ್ಟಿದ್ದಾರೆ. 10x10, 8x8, 9x9, 6x7 ಹಿಂಗೇನೋ ಕೊಟ್ಟಿದ್ದಾರೆ. ಯಾಕೆ ಇದನ್ನ ಕೊಟ್ಟರು? ಯಾಕಂದ್ರೆ ಇವ್ರಿಗೆ ಹೇಳಿದ್ದು ನರ್ಸರಿಯವರು
ನರ್ಸರಿ ಅವ್ರು ಹೇಳಿದ್ರು, ಇವರು ಗಿಡ ನಾಟಿ ಮಾಡಿದ್ರು. 6x6, 8x8 ಬರುತ್ತೆ ಅಂತ ಹೇಳಿ. ಯಾರು ಅದ್ರ ಬಗ್ಗೆ ಪ್ಲಾನೇ ಇರಲಿಲ್ಲ. ನರ್ಸರಿ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಅವ್ರಿಗೆ ಗಿಡ ಮಾರೋದಿತ್ತು, ರೈತರು ಗಿಡ ಹಚ್ಚೋದಿತ್ತು, ಒಮ್ಮೆಕಿಲೆ ಶ್ರೀಮಂತ ಆಗೋದಿತ್ತು. ಅಲ್ಲೇ ಒಂದನೇ ತಪ್ಪಾಗಿದ್ದು. ಎರಡನೇ ತಪ್ಪು, ಸಾಯಿಲ್ ಕಂಡೀಷನ್ಸ್. ಏನಪ್ಪ ರೈತರಲ್ಲಿ ಅಂತಂದ್ರೆ, ನನಗೆ ಫೋನ್ ಬಂದಾಗ ಬಹಳ ಜನ ಹೇಳ್ತಾರೆ, ಸರ್ ನಾವು 300 ಗಿಡ ನಾವು ರೆಕಮೆಂಡ್ ಮಾಡಿರ್ತೇವೆ ನಾರ್ಮಲಿ, ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾನು 1000 ಗಿಡ ಹಚ್ತೇನೆ, 500 ಗಿಡ ಹಚ್ತೇನೆ ಅಂತ ಹೇಳಿ. ಅಂದ್ರೆ ಬಡ್ಡೆಗೆ ಟಿಂಬರ್ ಸ್ಪೀಸೀಸ್ನ ಹೇಳ್ತಾ ಇರೋದು. ಹಾರ್ಟಿಕಲ್ಚರ್ ಗಿಡಗಳು ಬರುತ್ತೆ, ತೊಂದರೆ ಇಲ್ಲ. ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಮಣ್ಣನ್ನ ನೀವು ಕಾಡು ಮಣ್ಣಿಗೆ ಹೋಲಿಕೆ ಮಾಡ್ತಿದ್ದೀರಾ ರೈತರೆ. ಓಕೆ, ನಿಮ್ಮ ಮಣ್ಣಲ್ಲಿ ಮಣ್ಣಲ್ಲಿರುವಷ್ಟು ಏನು ಶಕ್ತಿ ಅಂಶಗಳು ಏನಿಲ್ಲ. ಓಕೆ, ಹಾಗಾಗಿ ನೀವು ನಿಮ್ಮ ಮಣ್ಣಲ್ಲಿ ಎಷ್ಟು ಅಂಶ ಇದೆ, ಎಷ್ಟು ತಾಕತ್ತಿದೆ ಅಷ್ಟೇ ಅದಕ್ಕೆ ಬಳಕೆ ಮಾಡಿಸಿ. ಇಲ್ಲದೆ ಹೆಚ್ಚಿನ ಲಾಭ ಬರುತ್ತೆ ಅಂತ ನೀವು ಜಾಸ್ತಿ ಗಿಡಗಳು ಹಾಕಿದ್ರೆ, ಇಲ್ಲ ಎಲ್ಲಾ ಮಣ್ಣಿಗೆ ಸೆಟ್ ಆಗುತ್ತೆ ಅಂತ ಹಾಕಿದ್ರೆ ಲಾಸ್ ಆಗೋದು ಖಂಡಿತ ಇತ್ತು. ಸಾಯಿಲ್ ಕಂಡೀಷನ್ ಅಲ್ಲಿ ಮೋಸ ಆಗಿದ್ದು. ಕಪ್ಪು ಮಣ್ಣಲ್ಲಿ ತಗೋಬಾರ್ದಿತ್ತು, ತಗೊಂಡ್ರು ಅದು ಒಳ್ಳೆ ರೀತಿಯಲ್ಲಿ ಡೆವಲಪೇ ಆಗಲಿಲ್ಲ. ಎರಡನೇದು ಪಾಯಿಂಟ್ ಲಾಸ್ ಆಗಿರೋ ಕಾರಣ. ಮೂರನೇ ಪಾಯಿಂಟ್ ಏನಪ್ಪ, ಪ್ಲಾಂಟಿಂಗ್ ಇನ್ ಡ್ರೈ ಲ್ಯಾಂಡ್ಸ್ ಅಂತ ಹೇಳ್ತೇವೆ ನಾವು. ಪ್ಲಾಂಟಿಂಗ್ ಇನ್ ಡ್ರೈ ಲ್ಯಾಂಡ್ಸ್ ಅಂತಂದ್ರೆ, ನೀರಾವರಿ ಇಲ್ಲ ಕಂಡೀಷನ್ ಅಲ್ಲಿನೂ ಇದನ್ನ ಬೆಳೆಯೋದು, ನೀರೇ ಇಲ್ಲ. ನೀವು ಇದಕ್ಕೆ ನೀರು ಯಾಕೆ ಕೊಡ್ಬೇಕಂತಂದ್ರೆ, ಸಮ್ಮರ್ ಅಲ್ಲಿ ಇದಕ್ಕೆ ನೀರು ಮಿನಿಮಮ್ ಬೇಕು. ಯಾಕಂದ್ರೆ ಇದು ವೇಗವಾಗಿ ಬೆಳೆಯುವಂತ ಗಿಡ. ವೇಗವಾಗಿ ಬೆಳೆಯುವಂತ ಗಿಡಕ್ಕೆ ಎಷ್ಟು ನೀರು ನೀವು ಜಾಸ್ತಿ ಕೊಡ್ತೀರೋ ಅಷ್ಟೇ ಅದರದ್ದು ರೆಸ್ಪಾನ್ಸ್ ಇರುತ್ತೆ. ಅಂದ್ರೆ ಅಷ್ಟೇ ಅದರದ್ದು ಬೆಳವಣಿಗೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣ್ಬೋದು. ನೀವು ವೇಗವಾಗಿ ಗಿಡಕ್ಕೆ ನೀವು ನೀರು ಹಾಕ್ಲಾರ್ದೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ, ಅಂದ್ರೆ ಕಾಯ್ತಾ ಕೂತಾರೆ, ಹೇಗೆ ಅದು ಬರೋಕ್ ಸಾಧ್ಯ? ಇವು ಸಿಂಪಲ್ ತಪ್ಪುಗಳು ನೀವು ಮಾಡಿರೋದು. ಆದ ಕಾರಣ ನಿಮಗೆ 7ನೇ ವರ್ಷಕ್ಕೆ ಬರೋ ಗಿಡ 10 ಇಲ್ಲ 15 ವರ್ಷ ತಗೊಂತಾ ಇದೆ ಈಗ. ಓಕೆ, ಈಗ ನೋಡೋಣ ಆಗಿರೋ ತಪ್ಪನ ಹೇಗೆ ರೈತರು ತಿದ್ದಬಹುದು, ಅಂದರೆ ಹೇಗೆ ಅವರು ಸುಧಾರಿಸಬಹುದು ಆಗಿರೋ ತಪ್ಪನ. ಒಂದನೇದು ಥಿನ್ನಿಂಗ್. ಅಂದರೆ ನೀವು ಅಂತರ 8x8, 10x10 ಕೊಟ್ಟಿದ್ರೆ, ಒಂದು ಗಿಡ ಬಿಟ್ಟು ಮತ್ತೊಂದು ಗಿಡ ತೆಗೆಯೋದಕ್ಕೆ ನಾವು ಥಿನ್ನಿಂಗ್ ಅಂತೇವೆ. ಅಂದರೆ ಅದರಲ್ಲಿ ವೀಕ್ ಇರೋ ಗಿಡನ, ಸ್ವಲ್ಪ ಕಡಿಮೆ ದಪ್ಪ ಇರೋದನ್ನ ತೆಗೆದು ಬೇರೆ ಗಿಡಕ್ಕೆ ದಪ್ಪ ಆಗೋಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಒಂದೇದು. ಓಕೆ, ಅದಕ್ಕೆ ನಾವು ಥಿನ್ನಿಂಗ್ ಅಂತೇವೆ. ಅಂದ್ರೆ ಸೆಲೆಕ್ಟ್ ಮಾಡಿ ಒಂದೊಂದು ಗಿಡನ ತೆಗೆದು. ಇಲ್ಲಾಂದ್ರೆ ರಿಮೂವಲ್ ಆಫ್ ವೀಕ್ ಅಂಡ್ ಅಂಡರ್ ಗ್ರೋತ್ ಟ್ರೀಸ್. ಅಂದ್ರೆ ನೀವು ಪೂರ್ತಿ ಬೆಳವಣಿಗೆಯಲ್ಲಿ ಬಹಳ ಕಡಿಮೆ ಇರೋ ಗಿಡಗಳು, ಇಲ್ಲ ಅಂದ್ರೆ ಸಣ್ಣ ಲೆಂತ್ ಹೈಟ್ ಕಡಿಮೆ ಇರೋ ಗಿಡನ ವೀಕ್ ಇರೋ ಅನಿಸ್ತಾ ಇದ್ರೆ ಅವನ್ನ ತೆಗೆದು ಹಾಕ್ಬೇಡಿ. ಮೂರನೇದು, ನೀರು ಕೊಡಬೇಕು. ನೀರು ಒಂದು ದಿನಕ್ಕೆ ಕನಿಷ್ಠ 5 ರಿಂದ 8 ಲೀಟರ್ ಪ್ರತಿ ಗಿಡಕ್ಕೆ ನೀವು ನೀರು ಕೊಟ್ರೆ ಈಗಲೂ ನಿಮ್ಮ ಒಂದು ಒಳ್ಳೆ ಅವಕಾಶ ನಿಮ್ಮ ಸುಧಾರಿಸ್ಕೋಬಹುದು. ಅಂದರೆ ಪ್ಲಾಂಟೇಶನ್ನ ಇನ್ನೂ ನೀವು ರಿಕವರಿ ಮಾಡ್ಬೋದು. 2 to 3 or 4 years ಒಳಗಡೆ ಇದ್ರೆ ಇದು ವರ್ಕೌಟ್ ಆಗುತ್ತೆ. ಏನಂದ್ರೆ, ಒಂದು ಥಿನ್ನಿಂಗ್ ಮಾಡಿ, ಅಂದ್ರೆ ಬೇರೆ ಒಂದು ಗಿಡ ಬಿಟ್ಟು ಇನ್ನೊಂದು ಗಿಡನ ತೆಗೆದು, ಇಲ್ಲಾಂದ್ರೆ ವೀಕ್ ಮತ್ತೆ ಅಂಡರ್ ಗ್ರೋತ್ ಗಿಡಗಳನ್ನ ಕಟ್ ಮಾಡಿ ಹಾಕೋದು, ಇಲ್ಲ ಅಂದ್ರೆ ಕಂಟಿನ್ಯೂಸ್ ನೀರು ಕೊಡೋದು. ಇವು 3 ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 100% ಜಲ್ದಿ ರೆಸ್ಪಾನ್ಸ್ ಸಿಗುತ್ತೆ ಫ್ರೆಂಡ್ಸ್. ಈಗ ನೋಡೋಣ ಇದ್ರದ್ದು ಹಾರ್ವೆಸ್ಟಿಂಗ್ ಟೈಮ್, ಅಂದ್ರೆ ಎಷ್ಟು ವರ್ಷಕ್ಕೆ ಕಟಾವ್ ಮಾಡ್ಬೋದು. ಈಗ ನಾನೇ ಹೇಳಿದ ಲೆಕ್ಕದಲ್ಲಿ ನೀರು ಕೊಡೋದಿರ್ಬೋದು, ನಾವು ಏನು ಡಿಕ್ಟೇಟ್ ಮಾಡಿದ್ದೇವಲ್ಲ, ಅಂದ್ರೆ ಹೇಳಿದ್ದೇವಲ್ಲ, ಅದರ ಪ್ರಕಾರ ಹೋದರೆ ನಿಮಗೆ ಸಾಮಾನ್ಯವಾಗಿ 6 ರಿಂದ 7 ವರ್ಷಕ್ಕೆ ಕಟಾವ್ ಆಗುತ್ತೆ. ಇದು ನೀರಾವರಿ ಕಂಡೀಷನ್, ಇರಿಗೇಟೆಡ್ ಕಂಡೀಷನ್ಸ್ ಅಲ್ಲಿ. ಇಲ್ಲದಿದ್ರೆ ನಾನ್ ಇರಿಗೇಟೆಡ್ ಲ್ಯಾಂಡ್ಸ್ ಇದ್ರೆ ನೀರು ಕೊಡಕ್ ಆಗ್ತಾ ಇಲ್ಲ ಅಂದ್ರೆ 10 ರಿಂದ 12 ವರ್ಷ ಸಾಮಾನ್ಯವಾಗಿ ಹೆಬ್ಬೇವು ತಗೊಳುತ್ತೆ ಫ್ರೆಂಡ್ಸ್. ಆಮೇಲೆ ಇದರದ್ದು ಸುತ್ತಳತೆ, ಕಟಾವಿಗೆ ಎಕ್ಸಾಕ್ಟ್ ಎಷ್ಟು ಸುತ್ತಳತೆ ಬರುತ್ತೆ ಅಂದ್ರೆ, ನಿಮ್ಮ ಲಾಯಕ್ ಇರ್ಬೇಕಂದ್ರೆ ಸಾಮಾನ್ಯವಾಗಿ 3 ರಿಂದ 4 ಫೀಟ್ ಸುತ್ತಳತೆ ಗಿಡಕ್ಕೆ ಇದ್ದರೆ ಆ ಗಿಡನ ಮಾತ್ರ ಕಟ್ ಮಾಡಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಅದಕ್ಕೆ ಮುಂಚೆ ನೀವು ಕಟ್ ಮಾಡಿದ್ರೆ ಯಾವುದೇ ತರದ ಕಂಪನಿಗಳನ್ನ ಪರ್ಚೇಸ್ ಮಾಡೋದು ಇಲ್ಲ. ಈಗ ಇದರದ್ದು ಮಾರ್ಕೆಟಿಂಗ್ ನೋಡೋಣ, ಎಲ್ಲಿ ಮಾರ್ಬೋದು, ಏನ್ ಬೆಲೆ ಸಿಗುತ್ತೆ ಅಂತ. ಒಂದನೇದು ಬಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಇದನ್ನ ತಗೊಂತಿದ್ದಾರೆ ಫ್ರೆಂಡ್ಸ್. ಆದರೆ ಇದರ ಸುತ್ತಳತೆ 3 ಫೀಟ್ ಇದ್ರೆ ಮಾತ್ರ ಮಂಗಳೂರಲ್ಲಿ ತಗೊಂತಾರೆ. ಟ್ರಾನ್ಸ್ಪೋರ್ಟ್ ನೀವೇ ಚಾರ್ಜ್ ಬೇರ್ ಮಾಡಬೇಕಾಗುತ್ತೆ. ಬಿಟ್ಟರೆ ಚೆನ್ನೈ ಮತ್ತೆ ಮಧ್ಯಪ್ರದೇಶದಲ್ಲಿ ಇದು ಫ್ಯಾಕ್ಟ್ರೀಸ್ ಇದಾವೆ, ಅವರು ಹೆಬ್ಬೇವನ್ನ ಪ್ರೆಸೆಂಟ್ಲಿ ತಗೊಂತಿದ್ದಾರೆ. ಏನ್ ಪ್ರೈಸಿಗೆ ತಗೊಂತಿದ್ದಾರೆ ಅಂದ್ರೆ, 1 ಟನ್ನಿಗೆ 5,500 ರೂಪಾಯಿಗೆ ಪ್ರತಿ ಟನ್ನಿಗೆ ಅವರು ಖರೀದಿ ಮಾಡ್ತಾ ಇದ್ದಾರೆ ವೆಚ್ಚದಲ್ಲಿ. ಒಂದು ಗಿಡ ಸಾಮಾನ್ಯವಾಗಿ 1 ರಿಂದ 1.5 ಟನ್ಸ್ ಮಟ್ಟ ತೂಕ ಹೊಂದಿರುತ್ತೆ ಫ್ರೆಂಡ್ಸ್. ಈಗ ಇದರಿಂದ ರೈತರಿಗೆ ಆದ
ಲಾಭ ನೋಡೋಣ, ಅಂದರೆ ಎಷ್ಟು ಲಾಭ ಆಗುತ್ತೆ ಅಂತ. ಆ್ಯಕ್ಚುಲಿ ಲಾಭ ಆಗಿಲ್ಲ, ಲಾಸಲ್ಲಿದ್ದಾರೆ ರೈತರು, ಆದರೂ ಅದನ್ನ ಲಾಭ ಅಂತ ಚೆಕ್ ಮಾಡೋಣ. ನಾನು ಹೇಳ್ದಂಗೆ 1 ಟನ್ನಿಗೆ 5,500 ರೂಪಾಯಿ 1 ಟನ್ನಿಗೆ ಇದರದ್ದು ಬೆಲೆ ಇದೆ. ಈಗ ಒಂದು ಗಿಡದಿಂದ ನಮಗೆ ಸಾಮಾನ್ಯವಾಗಿ 1.5 ಟನ್ ನಾವು ಇಳುವರಿ ತಗೊಂತೇವೆ, ಅಂದರೆ ವುಡ್ಡಿಂದು ವೇಟ್. 1.5 ಟನ್ಸಿಗೆ ವ್ಯಾಲ್ಯೂ ಆಯಿತು 7,500 ರುಪೀಸ್ ಪರ್ ಟ್ರೀ, ಅಂದರೆ 7,500 ರೂಪಾಯಿ ಒಂದು ಗಿಡಕ್ಕೆ ಆದರೆ ಅದು ಎಷ್ಟು ವರ್ಷಕ್ಕೆ? 7 ಇಂದ 8 ವರ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಟ್ರಾನ್ಸ್ಪೋರ್ಟ್ ಕಾಸ್ಟ್ ನಾವು ತೆಗಿಬೇಕಿದ್ರಲ್ಲಿ ಒಂದು ಗಿಡಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟ್, ಸಾಮಾನ್ಯ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಷ್ಟೇ ಅಲ್ಲ, ಕಟಿಂಗ್ ಚಾರ್ಜಸ್ಸು, ಲೇಬರು, ಟ್ರಾನ್ಸ್ಪೋರ್ಟ್ ಕಾಸ್ಟ್ ತೆಗೆದ್ರೆ ಸಾಮಾನ್ಯವಾಗಿ 2,500 ಇಂದ 3,000 ರೂಪಾಯಿ ಅದರದ್ದು ಖರ್ಚು ಬರುತ್ತೆ ಫ್ರೆಂಡ್ಸ್, 1 ಟನ್ನಿಗೆ, ಅಂದರೆ ಒಂದು ಗಿಡಕ್ಕೆ. ಹಾಗಾಗಿ ಪ್ರತಿ ಟನ್ನಿಗೆ ನಮ್ಮ ರೈತರಿಗೆ ಇಲ್ಲಿ ಉಳಿಯೋದು 3,000 ರೂಪಾಯಿ. ಓಕೆ, ಯಾಕಂದರೆ ಒಂದು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಒಂದು ಇಡೀ ಗಾಡಿಯಲ್ಲಿ ಮ್ಯಾಕ್ಸಿಮಮ್ ನೀವು 10 ಬಡ್ಡೆನ ಹಾಕ್ತೀರಾ, ಅಂದರೆ 10 ಟನ್ ವುಡ್ ಹಾಕ್ತೀರಾ. 10 ಟನ್ ವುಡ್ ಹಾಕೋಕ್ಕೆ ಹುಬ್ಳಿಯಿಂದ ನೀವು ಮ್ಯಾಂಗ್ಳೂರಿಗೆ ಕಳಿಸ್ಬೇಕಂದ್ರೆ ಸಾಮಾನ್ಯವಾಗಿ ನಿಮಗೆ ಖರ್ಚು ಬರುತ್ತೆ. ಅಂದರೆ ದೊಡ್ಡ ಗಾಡಿ ಇರುತ್ತೆ, ಇದಕ್ಕೆ ಸಾಮಾನ್ಯವಾಗಿ ಚಿಕ್ಕ ವೆಹಿಕಲ್ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ 30,000 ರುಪೀಸ್. ಓಕೆ, ಇಲ್ಲಿ ನೀವು 10 ಟನ್ನಿಗೆ 30,000 ರೂಪಾಯಿ ಕೊಟ್ಟರೆ, ಅಂದರೆ 1 ಟನ್ನಿಗೆ 3,000 ರೂಪಾಯಿ ಆಲ್ರೆಡಿ ನೀವು ಟ್ರಾನ್ಸ್ಪೋರ್ಟಿಗೆ ಬೇರ್ ಮಾಡ್ತಿದ್ದೀರಾ. ಹಾಗಾಗಿ ಇಲ್ಲಿ ನಮಗೆ 1 ಟನ್ನಿಗೆ 3,000 ರೂಪಾಯಿ ಲಾಭ ಆಯಿತು. ಈಗ ಇದನ್ನ ಡಿವೈಡ್ ಮಾಡ್ತೇನೆ ನಾನು. ಹೇಗೆ ಅಂದರೆ, ಒಂದು ವರ್ಷಕ್ಕೆ ಒಬ್ಬ ರೈತರಿಗೆ ಎಷ್ಟು ಒಂದು ಗಿಡದಿಂದ ಲಾಭ ಆಗ್ತಾ ಇದೆ? ಒಂದು ಗಿಡದಿಂದ ನಿಮಗೆ ಸಾಮಾನ್ಯವಾಗಿ 3,000 ಲಾಭ ಬರ್ತಿದ್ರೆ ಅದು 7 ಇಂದ 8 ವರ್ಷಕ್ಕೆ ನಿಮಗೆ ನೀವು ಒಂದು ಗಿಡದಿಂದ ಪ್ರತಿ ವರ್ಷಕ್ಕೆ 500 ಇಂದ 800 ರೂಪಾಯಿ ಮಾತ್ರ ಆದಾಯ ಬರ್ತಿದೆ. ಓಕೆ, ಈಗ ನೋಡಿ ಇದಕ್ಕೆ ಬೆಳೆಸೋ ಖರ್ಚು ಎಷ್ಟಾಯಿತು? ಒಂದು ಗಿಡಕ್ಕೆ ಸಾಮಾನ್ಯವಾಗಿ ಒಂದು ದಿನಕ್ಕೆ ನಾವು 5 ಲೀಟರ್ ನೀರು ಕೊಡಬೇಕು. ಓಕೆ, ಅಂಥವು 200 ದಿನ ನಾವು ನೀರು ಕೊಡ್ತೇವೆ, ಉಳಿಕಿದ ದಿನ ಮಳೆ ಇದೆ ಅಂತ ತಿಳ್ಕೊಳ್ಳೋಣ. 150 ಡೇಸ್ ರೈನಿ ಸೀಸನ್ ಇದೆ ಅಂತ ತಿಳ್ಕೊಂಡು 4 ತಿಂಗಳ, ಇನ್ನು 200 ಡೇಸ್ ನಾವು ನೀರು ಕೊಟ್ಟರು ಒಂದು ವರ್ಷಕ್ಕೆ 10,000 ಲೀಟರ್ ಪ್ರತಿ ಗಿಡಕ್ಕೆ ನಾವು ನೀರು ಕೊಡ್ತಾ ಇದ್ದೇವೆ. ಅಂದರೆ ಅದರದ್ದು ಖರ್ಚು ನೋಡಿದರೆ ಒಂದು ಟ್ಯಾಂಕರ್ ನೀರಿಗೆ, ಇಲ್ಲಾಂದ್ರೆ ಅದೇ ನೀರನ್ನ ನಿಮ್ಮದೇ ಬೋರೆ ಇದೆ ಅಂತ ಕನ್ಸಿಡರ್ ಮಾಡಿ, ಆ ನೀರನ್ನ ನೀವು ಸೇಲ್ ಮಾಡಿದ್ರು ಎಷ್ಟು ಪ್ರಾಫಿಟ್ ಆಗ್ತಾ ಇತ್ತು ನಿಮಗೆ? ಒಂದು ವರ್ಷಕ್ಕೆ ಒಂದು ಗಿಡದ್ದು ಕ್ಯಾಲ್ಕುಲೇಷನ್ ಮಾಡಿದರೆ 10,000 ಲೀಟರ್ ನೀರು ಹೋಗ್ತಾ ಇದೆ. ಒಂದು ಟ್ಯಾಂಕರ್ ನೀರು 3,000 ಲೀಟರ್ ಇರುತ್ತೆ, ಅಂದರೆ ಪ್ರತಿ ಗಿಡ ಪ್ರತಿ ವರ್ಷಕ್ಕೆ 3 ಟ್ಯಾಂಕರ್ ನೀರು ಅದೇ ತಗೊಳುತ್ತೆ. ಅಂದರೆ ಅದಕ್ಕೆ ನೀರು ಬೇಕು. ಒಂದು ಟ್ಯಾಂಕರ್ಗೆ ನೀವು 250 ರುಪೀಸ್ಗೂ ಮಾರಿದ್ರು ನಿಮಗೆ ಲಾಭ ಬರುತ್ತೆ ಪ್ರತಿ ವರ್ಷಕ್ಕೆ 750 ರುಪೀಸ್. ಏನು ಜಸ್ಟ್ ವಾಟರ್ ಸೆಲ್ ಮಾಡಿದರೆ. ನೀವು 7 ವರ್ಷ ಕಾಯ್ದ್ರೂ ನಿಮಗೆ ಸಿಗ್ತಾ ಇರೋದು ಇಲ್ಲಿ 500. ಅಂದರೆ ಇದು ಕಂಪ್ಲೀಟ್ಲಿ ಲಾಸ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನಿಮಗೆ ಕ್ಯಾಲ್ಕುಲೇಷನ್ ಕ್ಲಿಯರ್ ಆಗಿ ನೆನಪಿರಬೇಕು. ಒಂದು ಗಿಡಕ್ಕೆ ನಮಗೆ ಖರ್ಚಾಗ್ತಾ ಇರೋದು ಪ್ರತಿ ವರ್ಷ 750 ರೂಪಾಯಿ, ನಮಗೆ ಬರ್ತಾ ಇರೋದು 500 ರೂಪಾಯಿ ಫ್ರೆಂಡ್ಸ್. ನೀರು ಫ್ರೀ ಅಂತ ನೀವು ಯಾಕೆ ಕನ್ಸಿಡರ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹೊಲದಲ್ಲಿದೆ. ಇನ್ ಕೇಸ್ ಅದನ್ನ ನೀವು ಸೆಲ್ ಮಾಡಿದ್ರು ನಿಮ್ಗೆ ಅದಕ್ಕೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಲೀಗಲ್ ಡಾಕ್ಯುಮೆಂಟೇಶನ್ ಅಂದರೆ ನೆಕ್ಸ್ಟ್ ಬರೋದು ಸೇಲ್ಸ್. ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟು ನೆಕ್ಸ್ಟ್ ಅವರು ಪೇಪರ್ ವರ್ಕ್ಸ್ ಮಾಡಿ ನಿಮಗೆ ಕೊಡ್ತಾರೆ. ಆಮೇಲೆ ನೀವು ಸೇಲ್ಸ್ ಮಾಡ್ಬೋದು. ಸೇಲ್ಸ್ ರಿಲೇಟೆಡ್ ಮ್ಯಾಟ್ರಿಗೆ ನೀವು ದಾರಿ ಗ್ರೂಪ್ ಸಂಪರ್ಕಿಸಿ, ನಮ್ಮ ತಂಡದವ್ರು ನಿಮ್ಮನ್ನ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಮ್ಮೆ ನಾನು ಎಚ್ಚರಿಕೆ ಮಾಡ್ತೇನೆ, ಇಂಥ ಸ್ಕ್ಯಾಮಲ್ಲಿ ಸಿಕ್ಕೋಬೇಡಿ. ಯಾರೋ 500-1000 ಗಿಡ ಮಾರಕ್ ಬರ್ತಿದ್ದಾರೆ ಸರ್, 50 ರೂಪಾಯಿ ಕೊಡ್ತಾರಂತೆ, 100 ರೂಪಾಯಿ ಕೊಡ್ತಾರಂತೆ, ಇಲ್ಲಾಂದ್ರೆ 10,000 ಕೊಡ್ತಾರಂತೆ ಸರ್ ತಿಂಗಳ ನನಗೆ ಅಂತ ಹೋಗಬೇಡಿ. ಇದರಲ್ಲಿ ಬಹಳ ಸ್ಕ್ಯಾಮ್ ಇದೆ. ಅಂತ ಸ್ಕ್ಯಾಮಲ್ಲಿ ನೀವು ಸಿಕ್ಕೋಬೇಡಿ ಫ್ರೆಂಡ್ಸ್, ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಏನೋ ತೊಂದರೆ ಇದ್ರೆ ನಮ್ಮನ್ನ ಸಂಪರ್ಕಿಸಿ, ನಮ್ಮ ತಂಡದವ್ರು ನಿಮ್ಮನ್ನ ಹೆಲ್ಪ್ ಮಾಡ್ತಾರೆ. ಓಕೆ, ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.